ಇಂದಿನಿಂದ ವೀಕೆಂಡ್ ಕರ್ಫ್ಯೂ ಇರುತ್ತೆ ಅಂತ ರಾಜ್ಯ ಸರ್ಕಾರ ಘೋಷಿಸಿದೆ. ಆದರೆ ಈ ಬಗ್ಗೆ ಸಾಕಷ್ಟು ಗೊಂದಲಗಳು ಜನರಲ್ಲಿವೆ. ಕಾರಣ ಏನಂದರೆ, ಈಗಾಗಲೇ 2 ವರ್ಷದಲ್ಲಿ ನಿರಂತರವಾಗಿ ಈ ಒಂದು ಕೊರೋನಾದ ಹೊಡೆತಕ್ಕೆ ಸಿಕ್ಕಿರುವಂತಹ ಜನ ಈ ಬಾರಿ ಮತ್ತೆ ಲಾಕ್ಡೌನ್ಗೆ ಒಳಗಾಗುವಂತಹ ಸನ್ನಿವೇಶ ಎದುರಾಗಿದೆ. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯಲ್ಲಿ ಯಾವ ರೀತಿಯಾದಂಥ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂಬುದನ್ನು ಜಿಲ್ಲಾಧಿಕಾರಿ ಆರ್ ಗಿರೀಶ್ ಅವರು ಮಾಹಿತಿ ನೀಡಿದ್ದಾರೆ. ಇದು ಹಬ್ಬುವುದು ನಮ್ಮ ಡೆಲ್ಟಾ ವೈರಸ್ಗಿಂತ 4 ಪಟ್ಟು ಹೆಚ್ಚು ವೇಗದಲ್ಲಿ ಹಬ್ಬುತ್ತೆ ಅಂತ ಇರೋದ್ರಿಂದ ಸರ್ಕಾರದ ನಿರ್ದೇಶನಗಳನ್ನು ವರದಿಗಳನ್ನು ಗಮನಿಸಿದ್ದೀರ. ಒಂದು ವಾರ ಏನು ಜಾಸ್ತಿ ಇಲ್ಲ, ನಾಳೆ ನಾಡಿದಲ್ಲಿ 1 ವಾರ ಬಂದ್ಬಿಡ್ತದೆ. ಈಗಾಗಲೇ ದಕ್ಷಿಣ ಕನ್ನಡದಲ್ಲಿ 111 ಕೇಸ್ಗಳು, ಉಡುಪಿನಲ್ಲಿ 88 ಕೇಸ್ಗಳಿದೆ. ನಮ್ಮಲ್ಲಿ ನಿನ್ನೆ 21 ಕೇಸು, ಮೊನ್ನೆ 15 ಕೇಸನ್ನು ಬಂದಿದೆ. ಸೊ ಇದನ್ನು ನಾವು ಲಘುವಾಗಿ ಪರಿಗಣಿಸೋಕ್ಕೆ ಸಾಧ್ಯ ಇಲ್ಲ. ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಕ್ರಮಗಳನ್ನು ತಗೋಬೇಕು. ಆಮೇಲೆ ಇದು ರಾಜ್ಯ ಸರ್ಕಾರದ ಆದೇಶ. ಸೊ ಇನ್ನು ಇದು ಹಬ್ಬುವುದು ನಮ್ಮ ಡೆಲ್ಟಾ ವೈರಸ್ಗಿಂತ 4 ಪಟ್ಟು ಹೆಚ್ಚು ವೇಗದಲ್ಲಿ ಹಬ್ಬುತ್ತೆ ಅಂತ ಇರೋದ್ರಿಂದ ಸರ್ಕಾರದ ನಿರ್ದೇಶನಗಳು